ಸರ್ಕಾರಿ ಕೆಲಸ ಅಂದ್ರೆ ದೇವರ ಕೆಲಸ ಅಂತಾರೆ. ಆದ್ರೆ ಕೊರಟಗೆರೆ ತಾಲೂಕಿನ ದೊಡ್ಡಸಾಗೆರೆ ಗ್ರಾಮ ಪಂಚಾಯತಿಯಲ್ಲಿ ಸಿಬ್ಬಂದಿ ವರ್ಗ ಪಂಚಾಯತಿಗೆ ಬೇಕಾಬಿಟ್ಟಿ ಬಂದು ಹೋಗ್ತಿದ್ದಾರೆ. ಗ್ರಾಮ ಪಂಚಾಯತ್ ಪಿಡಿಒ ಕಚೇರಿಗೆ ಬರೋದೇ 12 ಗಂಟೆಗೆ, ವಾಪಸ್ ಹೋಗೋದು 3 ಗಂಟೆಗೆ. ಪಂಚಾಯತ್ ಕೋಡಿಯಲ್ಲಿ ಮಾತ್ರ ಸರ್ಕಾರಿ ಕೆಲಸ ಅಂದ್ರೆ ದೇವರ ಕೆಲಸ, ಕಾಯಕವೇ ಕೈಲಾಸ ಅಂತ ಬರೆದಿದ್ದಾರೆ. ಇನ್ನು ಒಂದಷ್ಟು ಮಹಾನ್ ವ್ಯಕ್ತಿಗಳ ಭಾವಚಿತ್ರ ಗೋಡೆ ಮೇಲೆ ಇದ್ರೆ ಮಹಾತ್ಮ ಗಾಂಧೀಜಿ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಅವರ ಫೋಟೋಗಳು ಮೂಲೆ ಸೇರಿದೆ. ಇಲ್ಲಿನ ಜನ ತಮ್ಮ ತಮ್ಮ ಕೆಲಸ ಆಗ್ಬೇಕು ಅಂದ್ರೆ ಕಾದು ಕೂರ್ಬೇಕು. ಹತ್ತಾರು ಸಮಸ್ಯೆಗಳ ತವರೂರು ಎಂದೆನಿಸಿರುವ ದೊಡ್ಡಸಾಗೆರೆ ಗ್ರಾಮ ಪಂಚಾಯತ್ನ ಜನರ ಕಷ್ಟವನ್ನ ಕೇಳೋರೇ ಇಲ್ಲವಾಗಿದೆ. ಈ ಪಂಚಾಯತ್ಗೆ ತುಮಕೂರು ಜಿಲ್ಲೆ ಮತ್ತು ಕೊರಟಗೆರೆ ಮಟ್ಟದ ಅಧಿಕಾರಿ ವರ್ಗ ಭೇಟಿ ನೀಡೋದೇ ವಿರಳ. ಹಳೆ ಗ್ರಾಮ ಪಂಚಾಯತಿಯ ಕಟ್ಟಡವು ಗ್ರಾಮ ಪಂಚಾಯತ್ ಸಿಬ್ಬಂದಿಗಳ ವಸತಿ ಗೃಹ. ಪಂಚಾಯತ್ ಯಾವಾಗ ತೆರೆದಿರುತ್ತೆ, ಯಾವಾಗ ಮುಚ್ಚಿರುತ್ತೆ ಅನ್ನೋದೇ 16 ಗ್ರಾಮದ ಜನತೆಗೆ ಗೊತ್ತೇ ಇಲ್ಲದಾಗಿದೆ. ಉದ್ಯೋಗ ಖಾತರಿ ಯೋಜನೆ ಅನುಷ್ಠಾನದಲ್ಲಿ ಕೊರಟಗೆರೆ ತಾಲೂಕಿನ 2ನೇ ಸ್ಥಾನದಲ್ಲಿರುವ ದೊಡ್ಡಸಾಗೆರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ 11 ಗ್ರಾಮಗಳಲ್ಲಿ ಮೂಲ ಸೌಲಭ್ಯ ಮರೀಚಿಕೆಯಾಗಿದೆ. ಹೀಗಾಗಿ ದೊಡ್ಡಸಾಗೆರೆ ಗ್ರಾಮ ಪಂಚಾಯತಿಯ ನರೇಗಾ ಅಭಿವೃದ್ಧಿ ಕೆಲಸಗಳ ಕಳೆದ 2 ವರ್ಷದ ಅಂಕಿಅಂಶದ ಜೊತೆಗೆ ಕಾಮಗಾರಿಯನ್ನು ತುಮಕೂರು ಜಿಲ್ಲಾ ಪಂಚಾಯತ್ ಸಿಇಒ ಪರಿಶೀಲನೆ ನಡೆಸಬೇಕು. ಇದಿಷ್ಟೇ ಅಲ್ಲದೆ ಸರ್ಕಾರಿ ಕೆಲಸದಲ್ಲಿ ಅಸಡ್ಡೆ ತೋರಿಸಿ ಗ್ರಾಮಸ್ಥರು ತೊಂದರೆ ಅನುಭವಿಸುವಂತೆ ಮಾಡುವ ಪಂಚಾಯತ್ ಸಿಬ್ಬಂದಿಗಳ ವಿರುದ್ಧ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕಾಗಿದೆ. ದೇವರಾಜ್, ಕಹಳೆ ನ್ಯೂಸ್, ಕೊರಟಗೆರೆ. ಬೇಸಿಗೆ ಇವತ್ತು ನಿಮಗೆ ಆಗ್ತಾ ಬರಲಿ. ಯಾಕಿದು ಕೆಳಗೆ ಹಾಕಿದ್ದೀರಿ? ಅದೇ ನಮ್ದು ಸ್ಟಾಪ್ ನಮಗೆ తీసుకండి అవేమైతుంది వంట ಯಾವ ಸ್ಟಾಪ್ ಇದು? ಯಾವ ಸ್ಟಾಪ್? ಯಾರು ಯಾರು? ನಾ ಕಂಪ್ಯೂಟರ್ ಆಪರೇಟರ್. ನೀವು ಕಂಪ್ಯೂಟರ್ ಆಪರೇಟರ್? ಏನು ಹೆಸರು ನಿಮ್ದು? DC ಸನ್ ಆಫ್ ದೊಡ್ಡಯ್ಯ. ಹೊಡ್ಕೊಳ್ರಿ. ನಿಮ್ಗೇನದು? ಇಲ್ಲ ಇಲ್ಲ, ಇದು ಮಾಡ್ತಾರೆ, ಅವ್ರು ಅಣ್ಣವ್ರು ಬರ್ತಾರೆ, ಮಾಡ್ತಾರೆ. ಅದ್ರಾಗ ಏನಿದೆ? ಇದ್ರಾಗ ಏನಿದೆ? ನಾನೇ ಕೊಡಕ್ಕೆ ಕಂಪ್ಯೂಟರ್ DC